ದಿವ್ಯವಾಣಿ 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 ದಿವ್ಯವಾಣಿ. ಕ್ರಿಸ್ತಶಕ 1970ನೇ ಇಸವಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಒಡಲಲ್ಲಿ ಹೊತ್ತು ವಿಶೇಷ ಮಕ್ಕಳಿಗಾಗಿ ಮೊಳಕೆಯೊಡೆದ ಮಂಗಳೂರಿನ ಸಂತ ಆಗ್ನೆಸ್ ವಿಶೇಷ ಮಕ್ಕಳ ಶಾಲೆಯು ಇಂದು ಬೃಹತ್ ಆಲದ ಮರವಾಗಿ ಬೆಳೆದು ತನ್ನ ವಿಶೇಷ ಸೇವೆಯ ಕೃತಾರ್ಥತೆಯನ್ನು ಮೆರೆಯುತ್ತಿದೆ. ವಿಶೇಷ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣವನ್ನು ನೀಡುತ್ತಾ ಈ ಮಕ್ಕಳಿಗೆ ಸಮಾಜದಲ್ಲಿ ಸಮಾನತೆಯ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದು ಎಲ್ಲರ ಮನೆಗಳಲ್ಲಿ ಅಚ್ಚಳಿಯದೆ ಕಂಗೊಳಿಸುತ್ತಿದೆ ಸಂತ ಆಗ್ನೆಸ್ ವಿಶೇಷ ಮಕ್ಕಳ ಶಾಲೆ. ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಮ್ಯಾಂಗಲೋರ್ ಈ ಸಂಸ್ಥೆಗೆ ತಮಗೆಲ್ಲರಿಗೂ ಸ್ವಾಗತ. ಅಪಸ್ಟಾಲಿಕ್ ಕಾರ್ಮೆಲ್ ಸಂಸ್ಥೆಯು ಭಾರತದಲ್ಲಿ ಸ್ಥಾಪನೆಯಾಗಿ 100 ವರ್ಷದ ಸವಿನೆನಪಿಗಾಗಿ 1970ರಲ್ಲಿ ಆಗಸ್ಟ್ ತಿಂಗಳ 4 ತಾರೀಕಿಗೆ ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಸ್ತಿತ್ವಕ್ಕೆ ಬಂದಿತು. ಅಂದಿನ ನಮ್ಮ ಮದರ್ ಜನರಲ್ ಇವರು ಮರಿಯ ಜ್ಯೋತಿ ಈಗಾಗಲೇ ಈ ವಿಶೇಷ ತರಬೇತಿ ಪಡೆದುದರಿಂದ ಅವರನ್ನು ಸ್ಥಾಪಕ ಪ್ರಾಂಶುಪಾಲರಾಗಿ ಈ ಶಾಲೆಗೆ ಅವರು ನೇಮಿಸಿದರು. ಸಿಸ್ಟರ್ ಮರಿಯ ಜ್ಯೋತಿ ಇವರ ಬಹಳ ಪರಿಶ್ರಮದಿಂದ ಹಾಗೂ ಅವರ ಜೊತೆ ಇದ್ದ ಕೆಲವೊಂದು ಸಿಬ್ಬಂದಿಗಳ ಜೊತೆಗೆ ಸೇರಿ ಈ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯ ಅವಿಭಜಿತ ಜಿಲ್ಲೆಯ ಶಾಲೆಗಳ ಬೇರೆ ಬೇರೆ ಊರುಗಳಿಗೆ ಹೋಗಿ ಈ ಮಕ್ಕಳ ಬಗ್ಗೆ ವಿಶೇಷ ತರಬೇತಿ ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಶಾಲೆಗೆ ಮಕ್ಕಳನ್ನು ತರುವಂತೆ ಪೇರೆಂಟ್ಸ್ ಸ್ಪೆಷಲಿ ಹೆತ್ತವರಿಗೆ ಉತ್ತೇಜನ ನೀಡಿದರು. ಇದರ ಪ್ರಕಾರ ಸಿಸ್ಟರ್ ಮರಿಯ ಜ್ಯೋತಿ ಹೇಳುವ ಪ್ರಕಾರ 4 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಈಗ 300 ವಿದ್ಯಾರ್ಥಿಗಳನ್ನು ಎನ್ರೋಲ್ ಮಾಡಿದೆ. ಈ ಮಕ್ಕಳಿಗೆ ನಾವು 3 ವರ್ಷದ ಹಾಗೂ ಅದರ ಮೇಲ್ಪಟ್ಟ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಅಡ್ಮಿಷನ್ಸನ್ನು ತಗೊಳ್ತೇವೆ. ನಮ್ಮ ಪ್ರಮುಖ ಉದ್ದೇಶ ಅವರು ಈ ಶಾಲೆಗೆ ಬಂದು ಅವರ ದೈನಂದಿನ ಚಟುವಟಿಕೆಗಳನ್ನು ಅಂದರೆ ಬ್ರಷ್ ಮಾಡೋದು, ಬಟ್ಟೆ ಧರಿಸುವುದು, ಊಟ ಮಾಡೋದು, ಶೌಚಾಲಯದ ತರಬೇತಿ ಇದರ ಬಗ್ಗೆ ನಾವು ಬಹಳಷ್ಟು ಕಾಳಜಿಯನ್ನು ವಹಿಸಿ ಅವರಿಗೆ ಮೊದಲು ಈ ತರಬೇತಿಯನ್ನು ನೀಡುತ್ತೇವೆ. ಅದರ ನಂತರ ಅವರಿಗೆ ಈ ತರಬೇತಿಯ ಜೊತೆಗೆ ಶೈಕ್ಷಣಿಕ
ವಿಷಯಗಳನ್ನು ಕೂಡ ನಾವು ತಿಳಿಸುತ್ತೇವೆ. ಅಟ್ಲೀಸ್ಟ್ ಈ ಮಕ್ಕಳಿಗೆ ತಮ್ಮ ಹೆಸರನ್ನು ಬರೆಯುವುದು, ತಮ್ಮ ವಿಳಾಸವನ್ನು ಬರೆಯುವುದು ಹಾಗೂ ತಮ್ಮ ಜೊತೆಗೆ ತಮ್ಮ ಮನೆಯಲ್ಲಿರುವವರೊಂದಿಗೆ ಹಾಗೂ ನೆರೆಹೊರೆಯಲ್ಲಿ ಹೇಗೆ ಅವರು ವರ್ತಿಸಬೇಕು, ಸಮಾಜದಲ್ಲಿ ಹೇಗೆ ವರ್ತಿಸಬೇಕು, ಈ ರೀತಿ ಅವರಿಗೆ ಬಿಹೇವಿಯರ್ ಥೆರಪಿ ಹಾಗೂ ಫಿಸಿಯೋಥೆರಪಿ, ಯಾರಿಗೆಲ್ಲ ಚಲನವಲನದಲ್ಲಿ ತೊಂದರೆ ಇದೆ ಅದಕ್ಕೆ ಅವರಿಗೆ ಫಿಸಿಯೋಥೆರಪಿ ಹಾಗೂ ಭಾಷಾ ತೊಂದರೆ ಇದ್ದಲ್ಲಿ ಸ್ಪೀಚ್ ಥೆರಪಿ, ಇದನ್ನೆಲ್ಲ ನಾವು ತರಬೇತಿಯನ್ನು ನೀಡಿ ಒಂದು ಮಗು ತನ್ನ ಕಾಲಲ್ಲಿ ನಿಂತು ಸಮಾಜದ ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಈ ಮಗುವಿಗೆ ನಾವು ಉತ್ತೇಜನವನ್ನು ನೀಡುತ್ತೇವೆ. ನನ್ನ ಹೆಸರು ಐರಿನ್ ಪಿಂಟು, ನನ್ನ ಮಗಳ ಹೆಸರು ಅನಿಶಾ ಪಿಂಟು. ನಾನು ನನ್ನ ಮಗಳನ್ನು ಅವಳ 4.5 ವರ್ಷದವಳಿರುವಾಗ ಈ ಶಾಲೆಗೆ ನಾನು ಅವಳನ್ನು ಸೇರಿಸಿದ್ದು. ಈಗ ಅವಳಿಗೆ 34 ವರ್ಷ. ಅವಳೀಗ VTCಯಲ್ಲಿದ್ದಾಳೆ. ಸೊ ಶಾಲೆಗೆ ಬಂದ ಶುರುವಿಗೆ ಅವಳಿಗೆ ಸ್ವಲ್ಪ ತುಂಬ ಹೆದರಿಕೆ, ತುಂಬ ನಾಚಿಕೆ ಸ್ವಭಾವದವಳಾಗಿದ್ಲು. ತನ್ನ ಕೆಲಸ ಎಲ್ಲ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಆದರೆ ಈ ಶಾಲೆಗೆ ಸೇರಿಸಿದ ಮೇಲೆ ಶಿಕ್ಷಕರು ಅವಳನ್ನು ತರಬೇತಿಗೊಳಿಸುತ್ತಾ ಹೋಗುವ ಹಾಗೆ ಅವಳಲ್ಲಿ ತುಂಬ ಸುಧಾರಣೆ ಕಂಡಿತು. ಯಾಕೆಂದರೆ ಅವಳ ನಾಚಿಕೆ ಸ್ವಭಾವ, ಸ್ವಲ್ಪ ಹೆದರ್ಕೊಳ್ಳುವುದು ಅದೆಲ್ಲ ತುಂಬ ಮಾಯವಾಗಿ ಹೋಯಿತು. ಅವಳಿಗೆ ತುಂಬ ನೃತ್ಯದಲ್ಲಿ ತುಂಬ ಆಸಕ್ತಿ. ಅದಾಗಿ ಈ ಶಾಲೆಯಲ್ಲಿ ಅವಳಿಗೆ ತುಂಬ ಪ್ರೋತ್ಸಾಹ ಸಿಕ್ಕಿತು. ಯಾವ ವಾರ್ಷಿಕೋತ್ಸವ ದಿವಸ ಆಗಲಿ, ಸ್ವಾತಂತ್ರ್ಯ ದಿನವಾಗಲಿ ಅಥವಾ ಯಾವ ಒಕೇಶನಲ್ ಆಗಲಿ ಅವಳಿಗೆ ಅದು ನೃತ್ಯದಲ್ಲಿ ಒಂದು ಪಾತ್ರ ಇರ್ತಿತ್ತು. ಅವಳಿಗೆ ಅದು ತುಂಬ ಖುಷಿ ಕೊಡ್ತಿತ್ತು. ಈಗ ಇತ್ತೀಚೆಗೆ ನಡೆದ ನಮ್ಮ ಟಿವಿಯ ರಿಯಾಲಿಟಿ ಶೋದಲ್ಲಿ ಸಹ ಅವಳು ಭಾಗವಹಿಸಿದ್ದಳು. ಅದು ನನಗೆ ಸಹ ತುಂಬ ಹೆಮ್ಮೆಯ ವಿಷಯ. ಮತ್ತು ಅವಳೀಗ ತುಂಬ ಅಭಿವೃದ್ಧಿ ಹೊಂದಿದ್ದಾಳೆ. ಅವಳಿಗೆ ಬೇರೆ ಕೆಲಸದಲ್ಲಿ ಆಸಕ್ತಿ ಇಲ್ಲದಿದ್ದರೆ, ಅಂದರೆ ಈಗ VTCಯಲ್ಲಿ ಅವರಿಗೆ ಬುಕ್ ಬೈಂಡಿಂಗು ಹಾಗೂ ಫ್ಲವರ್ ಮೇಕಿಂಗ್, ಪೇಪರ್ ಬ್ಯಾಗ್ಸ್ ಅದೆಲ್ಲ ಮಾಡ್ತಾರೆ. ಅದರಲ್ಲಿ ಅವಳಿಗೆ ಅಷ್ಟು ಆಸಕ್ತಿ ಇಲ್ಲ. ಅವಳಿಗೆ ಆಸಕ್ತಿ ಇರುವುದೇ ಓದುವುದರಲ್ಲಿ, ಅಂದರೆ ಬರೆಯುವುದರಲ್ಲಿ. ತುಂಬ ಬರೀತಾ ಇದ್ದಾಳೆ. ತುಂಬ ಅಂದರೆ ತುಂಬ ಬರೆದು ನೋಡುವುದು. ಅವಳಿಗೆ ಹೋಮ್ವರ್ಕ್ ಯಾವಾಗಲೂ ಇರಬೇಕು. ಹಾಗೆ ಉಂಟು. ಅಂದರೆ ಶಾಲೆಯ ಮೇಲೆ ಅವಳಿಗೆ ಅಷ್ಟು ಪ್ರೀತಿ ಇದೆ ಅಂದರೆ ಒಂದು ದಿವಸ ಸಹ ಶಾಲೆಗೆ ಬರದೇ ಕೂತ್ಕೊಳ್ಳಿಕ್ಕೆ ಅವಳಿಗೆ ಮನಸ್ಸೇ ಇಲ್ಲ. ಯಾವಾಗಾದರೂ ಸಡನ್ಲಿ ರಜೆ ಇದ್ದರೆ ಅವಳಿಗೆ ತುಂಬ ಕಸಿವಿಸಿ, ಯಾಕೆಂದರೆ ನನಗೆ ಶಾಲೆ ಇಲ್ಲ ಇವತ್ತು ಅಂತ ಹೇಳಿ ಇಡೀ ದಿವಸ ಬೇಸರ ಮಾಡಿಕೊಳ್ಳಿರ್ತಾಳೆ. ಅಷ್ಟು ಪ್ರೀತಿ ಅವಳಿಗೆ ಈ ಶಾಲೆ ಮೇಲೆ. ಯಾಕೆಂದರೆ ಈ ಶಾಲೆ ಅವಳಿಗೆ ತುಂಬ ಪ್ರೋತ್ಸಾಹ, ತುಂಬ ಶಿಕ್ಷಣ ಕೊಟ್ಟಿದೆ. ಅವಳಿಗೆ ಅವಳ ಅಭಿವೃದ್ಧಿಯಲ್ಲಿ ತುಂಬ ಸಹಾಯ ಮಾಡಿದೆ. ಮನೆಯಲ್ಲಿ ಈ ಮಕ್ಕಳು ತಂದೆ ತಾಯಿಗಳನ್ನು ಹೊಂದಿಕೊಂಡಿರುತ್ತಾರೆ. ಒಂದು ವೇಳೆ ಅವರು 3 ವರ್ಷಕ್ಕೆ ಈ ಮಗುವನ್ನು ಈ ಶಾಲೆಗೆ ತಂದರೆ ಅವರಿಗೆ ಬೇಕಾದ ಎಲ್ಲ ತರಬೇತಿಯನ್ನು ನಾವು ನೀಡುವುದರಿಂದ ಹೆತ್ತವರಿಗೆ ತಮ್ಮ ಕೆಲಸಗಳನ್ನು ಮಾಡಲು ಹಾಗೂ ತಮ್ಮ ಮಗು ತನ್ನದೇ ಕೆಲಸವನ್ನು ಪೂರೈಸುವುದರಿಂದ ಅವರಿಗೆ ಕೂಡ ಸ್ವಲ್ಪ ಜೀವನದಲ್ಲಿ ಸಂತೋಷ, ಅವರಿಗೂ ಸ್ವಲ್ಪ ವಿರಾಮ ದೊರಕುತ್ತದೆ. ನಮ್ಮ ಉದ್ದೇಶ ಇದೆ, ಹೆತ್ತವರಿಗೆ ಅವರ ಜವಾಬ್ದಾರಿಯಿಂದ ಸ್ವಲ್ಪ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಈ ಮಗುವಿಗೆ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಆದುದರಿಂದ ಎಲ್ಲ ಶಿಕ್ಷಕರಿಗೆ, ಹೆಚ್ಚಾಗಿ ನಮ್ಮ ಪ್ರಾಂಶುಪಾಲರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಾನು ಅವಳನ್ನು ಶಾಲೆಗೆ ಸೇರಿಸುವಾಗ ಸಿಸ್ಟರ್ ಮರಿಯಾ ಜ್ಯೋತಿಯವರು ಇದ್ದವರು. ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು, ತುಂಬ ಉತ್ತೇಜನ ಕೊಟ್ಟಿದ್ದರು.
ಯಾಕೆಂದರೆ ನಾನು ಆವಾಗ ನನ್ನ ಇದು 3ನೇ ಮಗು, ನನ್ನ 2ನೇ ಮಗು ಮತ್ತು ಅವಳ ಮಧ್ಯೆ 12 ವರ್ಷದ ಡಿಫ್ರೆನ್ಸ್ ಇತ್ತು. ಹಾಗಾಗಿ ನನಗೆ ಅವಳು ಆದಾಗ ತುಂಬ ದುಃಖವಾಗಿತ್ತು. ಆದರೆ ಆ ದುಃಖವನ್ನು ಮೆಟ್ಟಿ ನಿಲ್ಲಲಿಕ್ಕೆ ನನಗೆ ಸಿಸ್ಟರ್ ಮರಿಯಾ ಜ್ಯೋತಿ ಅವರು ತುಂಬ ಸಹಾಯ ಮಾಡಿದರು. ಮತ್ತು ಅವಳ ಅಭಿವೃದ್ಧಿ ಆಗುವಾಗ ನನಗೆ ತುಂಬ ಸಂತೋಷವಾಗ್ತಿತ್ತು. ಹಾಗಾಗಿ ಮತ್ತು ಇತರ ಮಕ್ಕಳನ್ನು ನೋಡುವಾಗ ಸಹ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ತುಂಬ ಮಂದಿ ಮಕ್ಕಳು ಈ ಶಾಲೆಯಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ಈಗ ಹೇಳುವುದಾದರೆ ನಾನು ಕೆಲವು ಮಕ್ಕಳನ್ನು ನೋಡಿದ್ದೇನೆ, ಅವರು ಕಲಿಕೆ ಅದು ಲರ್ನಿಂಗ್ ಡಿಸೇಬಿಲಿಟಿ ಇದ್ದರೂ ಸಾಮಾನ್ಯ ನಾರ್ಮಲ್ ಸ್ಕೂಲಿಗೆ ಹೋದಾಗ ಅವರಿಗೆ ಅಷ್ಟೊಂದು ಇದು ಸಿಕ್ಕುವುದಿಲ್ಲ. ಇಲ್ಲಿ ಸಿಗುವ ಹಾಗೆ ಅಲ್ಲಿ ಪ್ರತ್ಯೇಕ ಅಟೆನ್ಷನ್ ಸಿಕ್ಕುವುದಿಲ್ಲ. ಇಲ್ಲಿ ಆದರೆ ಇಲ್ಲಿ ಮಕ್ಕಳಿಗೆ ನಮ್ಮ ಶಿಕ್ಷಕರು ತುಂಬ ಅಟೆನ್ಷನ್ ಕೊಟ್ಟು ಅವರು ಕಲಿಯುವ ಹಾಗೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಅವರು ಪಾಸಾಗಿ ಮತ್ತು ಅದರ ಮೇಲೆ ಅವರಿಗೆ ಸಾಮಾಜಿಕ ಸ್ಕಿಲ್ಸ್ ಸಿಗ್ತದೆ. ಇಲ್ಲಿ ಅವರು ಒಬ್ಬರ ಹತ್ರ ಮಾತಾಡಲಿಕ್ಕೆ ಇದು ಮಾಡಲಿಕ್ಕೆ ಅವರಿಗೆ ಗೊತ್ತಾಗ್ತದೆ, ಹೇಗೆ ತಾನು ಮಾತಾಡಬೇಕು ಮತ್ತು ಹೇಗೆ ನಾನು ವರ್ತಿಸಬೇಕು ಎಂಬ ವಿಷಯ ಕೂಡ ಅವರಿಗೆ ತುಂಬ ಸಲ ಗೊತ್ತಾಗುತ್ತದೆ. ಅದೇ ಬೇರೆ ಮಕ್ಕಳಿಗೆ ನಾನು ನೋಡಿದ್ದೇನೆ, ಅದು ಲರ್ನಿಂಗ್ ಡಿಸಬಿಲಿಟಿ ಇದ್ದವರಿಗೆ ಅಂದರೆ ಕಲಿಯಲಿಕ್ಕೆ ಮಾತ್ರ ಮಾಡ್ತಾರೆ ಬಿಟ್ಟರೆ ಅವರಿಗೆ ಇತರ ಮಕ್ಕಳೊಂದಿಗೆ ಹೊಂದಾಣಿಕೆ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಈ ಶಾಲೆ ಇಂಥ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತದೆ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ನನ್ನ ಮಗು ಡೌನ್ ಸಿಂಡ್ರೋಮ್ ಮಗು, ಅದೇ ಅವಳಿಗೆ ಕಲೀಲಿಕ್ಕೆ ಆಗೋದಿಲ್ಲ ಆದರೂ ಅಂದರೆ ಮನಸ್ಸಿನಲ್ಲಿಟ್ಟು ಈಗ 10th ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಅವಳು ಬರೆಯೋದರಲ್ಲಿ ಹುಷಾರಿದ್ದಾಳೆ. ಆದರೆ ಈ ಡೌನ್ ಸಿಂಡ್ರೋಮ್ ಮಗು ಸಹ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತು 10th ಸ್ಟ್ಯಾಂಡರ್ಡ್ ಪಾಸಾಗಿದ್ದಾರೆ ಹೇಳುವುದಂದರೆ ತುಂಬ ಹೆಮ್ಮೆಯ ವಿಷಯ ಅದು. ಈ ಶಾಲೆಯಲ್ಲಿ ನಾವು 18 ವರ್ಷದ ತನಕ ಮಗುವಿಗೆ ಟ್ರೈನ್ ಮಾಡ್ತೇವೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಹಾಗೂ ಕರ್ನಾಟಕ ಓಪನ್ ಸ್ಕೂಲಿಂಗ್ ಇದರ ಮುಖಾಂತರ 10ನೇ ತರಗತಿ ಹಾಗೂ PUC ಈ ಶಿಕ್ಷಣವನ್ನು ಕೂಡ ನಾವು ಒದಗಿಸುತ್ತೇವೆ. ಇದರ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಕೆಲವು ಪ್ರೊಫೆಷನಲ್ ಕೋರ್ಸಸ್ ಅಂದರೆ ಪ್ಲಂಬಿಂಗ್, ಮೆಕ್ಯಾನಿಕ್ಸ್ ಆಗಲಿ, ಎಲೆಕ್ಟ್ರಿಷಿಯನ್ ಇದೆಲ್ಲ ತರಬೇತಿಯನ್ನು ನಾವು ನೀಡ್ತೇವೆ. ನಾವು ನೀಡೋದು ಈ ಶಾಲೆಯಲ್ಲೆಲ್ಲ ನಾವು ರೆಫರ್ ಮಾಡ್ತೇವೆ ಬೇರೆ ಶಾಲೆಗೆ. ಅಲ್ಲಿಂದ ಅವರು ಮುಂದೆ ಯಾವುದಾದರೂ ಒಂದು ಕೆಲಸಕ್ಕೆ, ಸಣ್ಣ ಪುಟ್ಟ ಕೆಲಸಕ್ಕೆ ಅವರು ಸೇರುವುದರಿಂದ ಅವರು ತಮ್ಮ ಕಾಲಲ್ಲಿ ನಿಂತು ತಮ್ಮ ಕುಟುಂಬಕ್ಕೆ ಹೆಲ್ಪ್ ಮಾಡುವವರು ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಏಕೆಂದರೆ ಈ ಶಾಲೆಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಸಮಾಜವನ್ನು ಎದುರಿಸಿ ತಮ್ಮ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತಾರೆ ಎಂಬ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಆ ಮಕ್ಕಳು ಸಾಮಾನ್ಯ ನಾರ್ಮಲ್ ಸ್ಕೂಲಿಗೆ ಹೋದರೆ ಇಲ್ಲ, ಅದು ಅವರಿಗೆ ಅಲ್ಲಿ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಇವಾಗಲೇ ಮಕ್ಕಳನ್ನು ಈ ಸಣ್ಣ ಮಕ್ಕಳು ಈ ಮಕ್ಕಳನ್ನು ನೋಡುವಾಗ ಸ್ವಲ್ಪ ದಿಟ್ಟಿಸಿ ನೋಡ್ತಾರೆ, ಏನು ವೇಶ್ಯಸೆ ಉಂಟು ಅಂತ ಹೇಳಿ. ಅದಾಗಿ ಈ ಮಕ್ಕಳಿಗೆ ನಾರ್ಮಲ್ ಸ್ಕೂಲ್ನಲ್ಲಿ ಕಲಿಯುವುದರಲ್ಲಿ ತುಂಬ ಕಷ್ಟ ಆಗ್ತದೆ. ಆದರೆ ಇಲ್ಲಿ ಈ ಮಕ್ಕಳಿಗೆ ತಮ್ಮದೇ ವಾತಾವರಣದಲ್ಲಿ ಬೇರೆ ಮಕ್ಕಳೊಂದಿಗೆ ಸೇರಿ ಈ ಕಲಿಯುವುದರಲ್ಲಿ ಅವರಿಗೆ ತುಂಬ ಆಸಕ್ತಿ ಇರ್ತದೆ, ಕಲಿಯುತ್ತಾರೆ. ಅವರು ಪಾಸಾಗಿದ್ದಾರೆ ಅಂತ ಹೇಳಿದರೆ 5-6 ಮಂದಿ ನಮ್ಮ ಡೌನ್ ಸಿಂಡ್ರೋಮ್ ಮಕ್ಕಳು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿದ್ದಾರೆ. ಅದು ಒಂದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಮತ್ತು ಲರ್ನಿಂಗ್ ಡಿಸಬಿಲಿಟಿ ಇದ್ದವರು ಸ್ವಲ್ಪ IQ ಕಮ್ಮಿ ಇದ್ದು ಅವರು ಕಲೀಲಿಕ್ಕೆ ಸ್ವಲ್ಪ ಹುಷಾರಿರ್ತಾರೆ. ಆದರೆ ನಮ್ಮ ಡೌನ್ ಸಿಂಡ್ರೋಮ್ ಮಕ್ಕಳು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡೋದು ಹೇಳಿದರೆ ತುಂಬ ರಿಯಲಿ ಅದು ತುಂಬ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಅದಕ್ಕಾಗಿ ಈ ಶಾಲೆಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಶಿಕ್ಷಕರಿಗೆ
ಪ್ರಾಂಶುಪಾಲರಿಗೆ ಧನ್ಯವಾದ ಹೇಳ್ತಾ, ಮತ್ತು ದೇವರು ನಮಗೆ ಈ ಶಾಲೆ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಒಂದು ಸಂತಸದ ವಿಷಯ. ಬಹಳಷ್ಟು ವಿದ್ಯಾರ್ಥಿಗಳು 18ರ ಮೇಲ್ಪಟ್ಟವರು ಈ ಕೆಲಸಗಳನ್ನು ಮಾಡಲು ಅವರಿಗೆ ಸಾಧ್ಯ ಇಲ್ಲ. 10ನೇ ತರಗತಿ ಬರೆಯಲು ಹಾಗೂ PUC ಬರೆಯಲು ಅವರಿಗೆ ಸಾಧ್ಯವಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ವರ್ಕ್ಶಾಪ್ 18 ಅಬೌವ್ ಅಲ್ಲಿ ನಾವು ಸೈಂಟ್ ಆಗ್ನೆಸ್ ವೊಕೇಶನಲ್ ಟ್ರೈನಿಂಗ್ ಅಂತ ವೃತ್ತಿ ತರಬೇತಿ ಟ್ರೈನಿಂಗ್ ನಾವು ಇಟ್ಟಿದ್ದೇವೆ. ಅಲ್ಲಿ ಆ ತರಬೇತಿಯನ್ನು ನಾವು ಕೊಟ್ಟು ಅವರಿಗೆ ಬೇಕಾದ ಏನೆಲ್ಲ ಕೆಲಸ ಅವರಿಗೆ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಅವರಿಗೆ ನಾವು ತರಬೇತಿಯನ್ನು ನೀಡ್ತಿದ್ದೇವೆ. ಸಂತ ಆಗ್ನೆಸ್ ಸ್ಪೆಷಲ್ ಶಾಲೆಯಲ್ಲಿ ದಾಖಲಾದ ಮಕ್ಕಳಿಗೆ 18 ವರ್ಷದ ತನಕ ಅವರವರ ಸಾಮರ್ಥ್ಯದ ಪ್ರಕಾರ ಶೈಕ್ಷಣಿಕ ತರಬೇತಿ ನೀಡಲಾಗುವುದು. ತದನಂತರ ಅವರಿಗೆ ಈ ವೃತ್ತಿ ತರಬೇತಿ ಕೇಂದ್ರದಲ್ಲಿ ತಮ್ಮ ಜೀವನಕ್ಕೆ ಬೇಕಾದ ಕೌಶಲ್ಯ ತರಬೇತಿಯನ್ನು ನೀಡಲಾಗುತ್ತದೆ. ಈ ವೃತ್ತಿಪರ ಕೇಂದ್ರದ ನಿರ್ದೇಶಕರಾಗಿರುವ ವಂದನೀಯ ಸಿಸ್ಟರ್ ಮಾರಿ ಕ್ರಿಸ್ಟಿನ್ AC ಇವರು ಹೆಚ್ಚಿನ ಮಾಹಿತಿಯನ್ನು ನೀಡಿರುತ್ತಾರೆ. ಈ ಕೇಂದ್ರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಹಲವಾರು ಸಂಸ್ಥೆಗಳಲ್ಲಿ ಉದ್ಯೋಗಿಗಳಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗಿದ್ದು, ತಮ್ಮ ಪೋಷಕರಿಗೂ ಆಧಾರವಾಗಿರುವವರೆಂದು ಹೇಳಲು ಅಭಿಮಾನವಾಗುತ್ತದೆ. ಇಲ್ಲಿ ದುಡಿಯುವ ಮಕ್ಕಳಿಗೆ ಅವರವರ ಸಾಮರ್ಥ್ಯವನ್ನು ಪರಿಗಣಿಸಿ ಸಂಸ್ಥೆಯ ವಾರ್ಷಿಕ ಆದಾಯದಲ್ಲಿ ಒಂದು ಪಾಲನ್ನು ಪ್ರೋತ್ಸಾಹಧನವಾಗಿ ಹಂಚಲಾಗುತ್ತದೆ. ಇಲ್ಲಿ ಹಲವಾರು ಬಗೆಯ ಉತ್ಪನ್ನಗಳನ್ನು ಈ ವಿದ್ಯಾರ್ಥಿಗಳು ತಯಾರಿಸುತ್ತಿದ್ದು, ಅವರ ಕಾರ್ಯಕುಶಲತೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹೇಳಲು ತುಂಬ ಅಭಿಮಾನವೆನಿಸುತ್ತದೆ. ಶೈಕ್ಷಣಿಕ ಕಾರ್ಯಕ್ರಮದ ಜೊತೆಗೆ ನಮಗೆ ಪಠ್ಯೇತರ ಚಟುವಟಿಕೆಗಳು ಅನೇಕ ಇವೆ. ನಾವು ಆಟೋಟ ಸ್ಪರ್ಧೆ, ಸ್ಪೆಷಲಿ ನಮ್ಮ 7 ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಿಗೆ ಸ್ಪೆಷಲ್ ಒಲಿಂಪಿಕ್ಸಲ್ಲಿ ಭಾಗವಹಿಸಿದ್ದಾರೆ. ಅವರು ಐರ್ಲ್ಯಾಂಡಿಗೆ ಮತ್ತು ಚೈನಾ, ಏಥೆನ್ಸ್, ಗ್ರೀಸಲ್ಲಿ ಏಥೆನ್ಸ್ ಹಾಗೂ ಆಸ್ಟ್ರೇಲಿಯಾ, USA ಈ ಎಲ್ಲ ವಿದೇಶಗಳಿಗೆ ಹೋಗಿ ನಮ್ಮ ಮಕ್ಕಳು ಗೋಲ್ಡ್, ಸಿಲ್ವರ್ ಹಾಗೂ ಬ್ರಾಂಜ್ ಮೆಡಲನ್ನು ಪಡೆದು ಬಂದಿದ್ದಾರೆ ಎಂದು ಹೇಳಲು ಕೂಡ ನಾನು ಇವತ್ತು ಸಂತೋಷಪಡ್ತೇನೆ. ಇದರ ಜೊತೆ ನಮ್ಮ ಮಕ್ಕಳಿಗೆ ಸಾಮಾನ್ಯ ಶಾಲೆಯಲ್ಲಿ ಏನು ಕಾರ್ಯಕ್ರಮ ನೀಡ್ತದೆ, ಪ್ರತ್ಯೇಕವಾಗಿ ಸ್ಕೌಟ್ಸ್, ಗೈಡ್ಸ್, ಬುಲ್ಬಲ್ಸ್ ಹಾಗೂ ಕಪ್ಸ್ ಈ ತರಬೇತಿಯನ್ನು ಕೂಡ ನಾವು ಇಲ್ಲಿ ಕೂಡ ನೀಡುತ್ತೇವೆ. ಹಾಗೂ ನಮ್ಮ ಬಹಳಷ್ಟು ಮಕ್ಕಳು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಕ್ಯಾಂಪಿಗಾಗಲಿ ಅಥವಾ ಯಾವುದೇ ಕಾಂಪಿಟಿಷನಿಗಾಗಲಿ ಹೋಗಿ
ನಾವು ಕೂಡ ನಿಮ್ಮಂತೆ ಸ್ಪರ್ಧಿಸಲು ಶಕ್ತರು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಅದೊಂದು ತುಂಬ ಸಂತೋಷದ ವಿಷಯ. ಹಾಗೂ ನಮ್ಮ ಮಕ್ಕಳು ನೃತ್ಯ ತುಂಬ ತರಬೇತಿ ಪಡೆದು ರಿಯಾಲಿಟಿ ಶೋ ಅಲ್ಲಿ ಕೂಡ ಭಾಗವಹಿಸಿ ನಾರ್ಮಲ್ ಜೊತೆ ಕಾಂಪಿಟೇಷನ್ ಮಾಡಿ ಫೈನಲ್ ತನಕ ಅವರು ಬಂದಿದ್ದಾರೆ. ಹಾಗೂ ಬಹಳಷ್ಟು ಪ್ರಶಂಸೆಯನ್ನು ನಮ್ಮ ಮಕ್ಕಳು ಪಡೆದಿದ್ದಾರೆ. ಇದು ಕೂಡ ನಮ್ಮದು ತುಂಬ ಸಂತೋಷದ ವಿಷಯವಾಗಿದೆ. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಎಲ್ಲ ಥರದ ತರಬೇತಿಗಳನ್ನು ಅವರಿಗೆ ನೀಡುತ್ತಾರೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಗೇಮ್ಸ್, ಇದು ಗೈಡ್ಸ್, ಬುಲ್ಬುಲ್ಸು ಅದರಲ್ಲಿ ಎಲ್ಲ ಪಾತ್ರ ವಹಿಸ್ತಾರೆ ಅವರು. ನನ್ನ ಮಗು ಸಹ ಗೈಡ್ಸ್ನಲ್ಲಿದ್ದಾಳೆ. ಅವಳಿಗೆ ಸಹ ಈಗ ಕ್ಯಾಂಪ್ ಉಂಟಂತ ಹೇಳಿದ ಕ್ಷಣ ತುಂಬ ಖುಷಿ. ಬೇರೆ ಸಮಯದಲ್ಲಿ ಆದರೆ ನನ್ನನ್ನು ಬಿಟ್ಟು ನಿಲ್ಲುವುದಿಲ್ಲ ಅವಳು. ಆದರೆ ಈಗ ಕ್ಯಾಂಪಿಗೆ ಬರಲಿಕ್ಕೆ ಅವಳು ತುಂಬ ಉತ್ಸುಕತೆ ತೋರಿಸ್ತಾ ಇದ್ದಾಳೆ. ಯಾಕೆಂದರೆ ಇತರ ಮಕ್ಕಳೊಂದಿಗೆ ಇಲ್ಲಿ ಕಾಲ ಕಳೆಯಲು ಇನ್ನೂ ಸ್ವಲ್ಪ ಅವಕಾಶ ಸಿಗ್ತದೆ ಅಂದು ಅವಳಿಗೆ ಬಹಳ ಸಂತೋಷ ಉಂಟು. ತುಂಬ ಅವಳು ಕ್ಯಾಂಪಿಗಾಗಿ ಎದುರು ನೋಡ್ತಾ ಇದ್ದಾಳೆ. ಹಾಗಾಗಿ ಈ ಶಾಲೆಯಿಂದ ನಮಗೆ ಪೇರೆಂಟ್ಸಿಗೆ ಸಹ ತುಂಬ ಸಹಾಯವಾಗಿದೆ. ನಮ್ಮ ಮಕ್ಕಳು ಅಭಿವೃದ್ಧಿ ಹೊಂದೋದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ. ಸಂತ ಆಗ್ನೆಸ್ ತರಬೇತಿ ಸಂಸ್ಥೆಯು ವಿಶೇಷ ಮಕ್ಕಳಿಗೆ ಶಿಕ್ಷಣ ಕೊಡಲು ಬೇಕಾಗಿರುವ ವಿಶೇಷ ಶಿಕ್ಷಕರನ್ನು ಸಿದ್ಧಪಡಿಸುವ ಸಂಸ್ಥೆಯಾಗಿದೆ. ಈ ತರಬೇತಿಯು 2 ವರ್ಷದ DED SEIDD ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್, ಸ್ಪೆಷಲ್ ಎಜುಕೇಷನ್, ಇಂಟೆಲೆಕ್ಚುವಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಎಂಬ ಕೋರ್ಸನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ಕಲಿಯುವ ಪ್ರಾಶಿಕ್ಷಣಾರ್ಥಿಗಳಿಗೆ SLD ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಕಲಿಕಾ ತೊಂದರೆ, ASD ಆಟಿಸಮ್ ಸ್ವಲೀನತೆ ಮತ್ತು ID ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಬೌದ್ಧಿಕ ವಿಕಲಾಂಗತೆ ಇರುವ ಮಕ್ಕಳಿಗೆ ಯಾವ ರೀತಿಯ ಬೋಧನಾ ಕ್ರಮಗಳನ್ನು ಮತ್ತು ತಂತ್ರಗಳನ್ನು ಅಳವಡಿಸಿಕೊಂಡು ಕಲಿಸಬಹುದು ಎಂಬುದನ್ನು ಈ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತದೆ. ಈ ಶಿಕ್ಷಣವನ್ನು ಪಡೆಯಲು ಕೇವಲ 50% ಫಲಿತಾಂಶವು PUCಯಲ್ಲಿ ಅಗತ್ಯವಿದೆ. ಈ ಸಂಸ್ಥೆಯಲ್ಲಿ ಕಲಿತ ಹಲವಾರು ಶಿಕ್ಷಕರು, ಶಿಕ್ಷಕಿಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದ ಇನ್ನಿತರ ಜಿಲ್ಲೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ನಮ್ಮದೇ ಆದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ನೆರೆಯ ಜಿಲ್ಲೆಯಾದ ಉಡುಪಿ ಜಿಲ್ಲೆಯಲ್ಲಿ ಈ ವಿಶೇಷ ಶಿಕ್ಷಕಿಯರ ಅಭಾವವಿದೆ. ನಿಮಗೆ ಈ ಮಕ್ಕಳ ಮೇಲೆ ವಿಶೇಷ ಕಾಳಜಿ ಮತ್ತು ಪ್ರೀತಿ ಇದ್ದಲ್ಲಿ ಈ ತರಬೇತಿಯನ್ನು ಪಡೆದು ಒಂದು ವಿಶೇಷ ಶಿಕ್ಷಕರಾಗಿ ಮುಂದೆ ಬರುವಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನಮಗೆ ಇದು ನಮ್ಮಿಂದಲೇ ಸಾಧ್ಯ ಇಲ್ಲ. ನಾವು ನಮ್ಮ ಸಿಬ್ಬಂದಿ ತುಂಬ ಡೆಡಿಕೇಟೆಡ್ ಆಗಿ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೂ ನಮ್ಮ ರಕ್ಷಕ ಶಿಕ್ಷಕ ಸಂಘ ಅದರ ಅಧ್ಯಕ್ಷ ಆಗಲಿ, ನಮ್ಮ ಕಾರ್ಯಕಾರಿ ಸಮಿತಿ ಹಾಗೂ ಎಲ್ಲ ಪ್ರತಿ ಹೆತ್ತವರು ನಮ್ಮ ಈ ಕೆಲಸದಲ್ಲಿ ನಮ್ಮ ಬೆನ್ನೆಲುಬಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೂ ಇದರ ಜೊತೆಗೆ ನಮ್ಮ ಎಲ್ಲ ಹಿತೈಷಿಗಳು ಯಾರು ನಮ್ಮ ಡೋನರ್ಸ್ ಇದ್ದಾರೆ, ಕಂಟಿನ್ಯೂಸ್ಲಿ ಅವರು ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಒಳ್ಳೆಯ ಮನಸ್ಸಿನಿಂದ ಈ ಶಾಲೆ ದಿನ ಹೋದಾಗೆ ಉತ್ತಮ ಪ್ರಗತಿಯನ್ನು ನೀಡ್ತಾ ಇದೆ. ನಾವೀಗ ಸ್ವರ್ಣ ಮಹೋತ್ಸವವನ್ನು ಮುಗಿಸಿ ಈಗ 52ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ನಾವು 1970ಯಲ್ಲಿ ಇದು ಪ್ರಾರಂಭಗೊಂಡು ಈಗ ನಾವು ಈ ಸಂಸ್ಥೆಗೆ ನೋಡಿದರೆ ಬಹಳಷ್ಟು ನಮ್ಮ ಪ್ರಗತಿ ಹೊಂದಿದೆ. ಇದಕ್ಕೆ ನಾವು ಎಲ್ಲ ಅಪಸ್ಟಾಲಿಕ್ ಕಾಮಲ್ ಸಿಸ್ಟರ್ಸ್ನವರನ್ನು ನಾವು ಕೃತಜ್ಞತೆಯಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ನಮ್ಮ ಪ್ರೆಸೆಂಟ್ ಯಾರೆಲ್ಲ ಶಿಕ್ಷಕರು ಶಿಕ್ಷಕಿಯರಿದ್ದಾರೆ ಹಾಗೂ ನಮ್ಮ ಹೆತ್ತವರಿದ್ದಾರೆ ಅವರಿಗೆಲ್ಲರ ನನ್ನ
ಮನಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸಲು ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಥ್ಯಾಂಕ್ ಯು. ದಿವ್ಯವಾಣಿ